ಇತಿಹಾಸ ಪ್ರಸಿದ್ಧ ಕಾವೂರು ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಮಾರ್ಚ್ 6ರಂದು ಬೆಳಿಗ್ಗೆ 11ರಿಂದ 12 ಗಂಟೆಯವರೆಗೆ ನವೀಕೃತ ಗರ್ಭಗೃಹದಲ್ಲಿ ಮಹಾಲಿಂಗೇಶ್ವರ ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಮಾರ್ಚ್ 9ರಂದು ಬೆಳಿಗ್ಗೆ 8:10ರಿಂದ 8:40ರ ಮೀನ ಲಗ್ನ ಸುಮುಹೂರ್ತದಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಬ್ರಹ್ಮಕಲಶಾಭಿಷೇಕವು ನಡೆಯಲಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ ತಿಳಿಸಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಮಾರ್ಚ್ 1ರ ಶನಿವಾರದಂದು ಮೊದಲುಗೊಂಡು ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಮಾರ್ಚ್ 9ರವರೆಗೆ ನಡೆಯುವ ಶ್ರೀ ಮಹಾಲಿಂಗೇಶ್ವರ ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಶ್ರೀ ಮಹಾಲಿಂಗೇಶ್ವರ ದೇವರ ಬ್ರಹ್ಮ ಕಲಶಾಭಿಷೇಕಕ್ಕೆ ಭಕ್ತಾಭಿಮಾನಿಗಳು ತ್ರಿಕರಣಪೂರ್ವಕವಾಗಿ ಸಹಕರಿಸಬೇಕು ಎಂದು ಹೇಳಿದರು. ಮತ್ತೆ 1 ತಾರೀಕಿನಿಂದ 9 ತಾರೀಕಿನವರೆಗೆ ಈ ಕಾರ್ಯಕ್ರಮ ಉಂಟು. 11 ತಾರೀಕಿಗೆ ದೈವಗಳ ಸೇವೆ ಉಂಟು. ಇಲ್ಲಿ ನಾವು ದೇವರಿಗೆ ಎಷ್ಟು ಇದು ಕೊಡ್ತೇವೋ ಮಾನ್ಯತೆ ಅಷ್ಟೇ ದೈವಗಳಿಗೂ ಕೊಡ್ತೇವೆ. ನಮ್ಮ ಆಡಳಿತ ಸಮಿತಿ ಅಧ್ಯಕ್ಷರಾದ ಪ್ರಭುಗಳ ಮನೆಯಲ್ಲಿ ಸಪರಿವಾರ ಧೂಮಾವತಿ ಇದ್ದಾರೆ. ಅಲ್ಲಿಗೆ ಮುಖ್ಯವಾದ ಒಂದು ಗೌರವ ಉಂಟು. ಕೆಳಗೆ ನಾಗ ಉಂಟು, ಮೇಲೆ ಗುಳಿಗ, ರಕ್ತೇಶ್ವರಿ, ಒಂದು ಗಣಪತಿಯೊಟ್ಟಿಗೆ ಮಹಾಲಿಂಗೇಶ್ವರ, ಮಹಾಗಣಪತಿ, ಶಾಸ್ತಾರ, ನಂದಿ, ರಕ್ತೇಶ್ವರಿ, ಕೆಳಗೆ ಗುಳಿಗ, ಇವೆಲ್ಲ ಶಕ್ತಿಗಳು ಇಲ್ಲಿವೆ. ಇವರನ್ನೆಲ್ಲ ಊರವರು ಪರ ಊರವರು ಬಂದು ನಿತ್ಯ ನಿರಂತರ ಕ್ಷೇತ್ರವು ಬೆಳಗುತ್ತಾ ಬಂದಿದೆ. ಈ ಕೆಳಗಿನ ಕೆರೆ ನಮ್ಮ ಕಾವೂರು ಗ್ರಾಮದ ಈ ಮಾಗಣೆ 7 ಗ್ರಾಮಗಳಿಗೆ ನೀರು ಕೊಡುತ್ತೆ. ಹೊರೆಕಾಣಿಕೆ ಸಮಿತಿಯ ಸಂಚಾಲಕ ರಮಾನಂದ ಭಂಡಾರಿ ಅವರು ಮಾತನಾಡಿ, ಮಾರ್ಚ್ 1ರಂದು ಕೂಳೂರು, ಪಡುಕೋಡಿ, ಶಾಂತಿನಗರ, ಗಾಂಧಿನಗರ, ಅತ್ರಬೈಲು, ಕುಂಜತ್ಬೈಲು, ಮರಖಡ, ಕಾವೂರು, ಪಡುಶೆಡ್ಡೆಚಾರ, ಬೋಂಥೇಲ್, ಪಚ್ಚನಾಡಿ, ಪದವಿನಂಗಡಿ, ಮೇರಿಹಿಲ್, ಕೊಂಚಾಡಿ, ಮುಗ್ರೋಡಿ ಹಾಗೂ ಮಾರ್ಚ್ 2ರಂದು ಸಂಜೆ 4 ಗಂಟೆಗೆ ಕೆಎಚ್ಪಿ ಕಾಲೋನಿ ಹಾಗೂ ಬೋಂದೆಲ್ನಿಂದ ಹೊರೆಕಾಣಿಕೆ ಮೆರವಣಿಗೆ ಹೊರಡಲಿದೆ ಎಂದು ಹೇಳಿದರು. ಹಾಗೆ ಈ ಹೊರಕಾಣಿಕೆಯನ್ನು ನಾವು 2 ವಿಧದಲ್ಲಿ ಮಾಡ್ತಿದ್ದೇವೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದೇ ದಿವಸ ಬಂದರೆ ಅದು ಕೆಟ್ಟು ಹೋಗ್ತದೆ ಎಂಬ ಭಾವನೆಯಿಂದ 2 ದಿವಸ ಮಾಡ್ತೇವೆ. 2ನೇ ತಾರೀಕು ಕೆಎಚ್ಪಿ ಕಾಲೋನಿಯಿಂದ, ಹಾಗೆ 7ನೇ ತಾರೀಕು ಮಾಲಾಡಿಯಿಂದ. ನಮ್ಮ ವ್ಯವಸ್ಥೆಯ ಪ್ರಕಾರ ಸರಿಸುಮಾರು 2,500ರಿಂದ 3,000 ಜನರು ಸೇರುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಹೆಚ್ಚು ಕಡಿಮೆ 80ರಿಂದ 100-110 ವೆಹಿಕಲಲ್ಲಿ ಈ ಹೊರೆಯನ್ನು ತುಂಬಿಸಿಕೊಂಡು ದೇವಸ್ಥಾನಕ್ಕೆ ಬರುವುದಂತೇಳಿ. ಬರುವ ಮಾರ್ಗ ಕೂಡ ಹಾಗೆ ಈ ಕೆಎಚ್ಬಿ ಕಾಲೋನಿಯಿಂದ ನಮ್ಮ ಬೋಂದೆಲ್ ಚರ್ಚಿನ ಹತ್ರ ಹೋಗಿ ಅಲ್ಲಿ ಮಾರ್ಗದಲ್ಲಿ ನೇರವಾಗಿ ಬಂದು ಬೋಂದೆಲ್ನ ಟರ್ನ್ ಆಗಿ ಕಾವೂರು ಜಂಕ್ಷನಿಂದ ದೇವಸ್ಥಾನಕ್ಕೆ ಬರುವುದಂತೇಳಿ. ಹಾಗೆ ಇಲ್ಲಿ ಬಂದ ಮೇಲೆ ಸಭಾ ಕಾರ್ಯಕ್ರಮ ಆಗ್ತದೆ. ಉಗ್ರಾಣ ಮುಹೂರ್ತ ಮೊದಲೇ ಆಗಿರ್ತದೆ. ಈ ಹೊರಕಾಣಿಕೆಯು ಹೆಚ್ಚು ಕಡಿಮೆ ಕೂಳೂರು, ಹಾಗೆ ಪಂಜಿಮಗರು, ಈಚೆ ಗಾಂಧಿನಗರ, ಉರುಂದಾಡಿ, ಈಚೆಗೆ ಹೋದರೆ ನಮ್ಮದು ಪೆರಾರ, ಮೂಡುಶೆಡ್ಡೆ, ಹಾಗೆ ಬೋಂದೇಲ್, ಮೇರಿಹಿಲ್, ಪದವಿನಂಗಡಿ, ಇಲ್ಲಿಂದ ಎಲ್ಲ ಸೇರ್ಪಡೆಗೊಂಡು ಆ ಜಾಗಕ್ಕೆ ಬಂದು ಅಲ್ಲಿಂದ ನಾವು ಎಲ್ಲವನ್ನು ಒಟ್ಟಿಗೆ ಸೇರಿಸಿಕೊಂಡು ಶ್ರೀ ಕ್ಷೇತ್ರಕ್ಕೆ ಬರುತ್ತೇವೆ. ಸುದ್ದಿಗೋಷ್ಠಿಯಲ್ಲಿ ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ಭಟ್, ದೇವಳದ ಕಾರ್ಯನಿರ್ವಹಣಾಧಿಕಾರಿ ಶ್ವೇತಾ ಪಳ್ಳಿ, ಆಶಿಕ್ ಕುಮಾರ್ ಬಳ್ಳಾಲ್, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ಪ್ರಭು, ಅವಿನಾಶ್ ನಾಯಕ್, ಪಂಚಮುಗುರುಗುತ್ತು, ದೀಪಕ್ ಪೂಜಾರಿ, ಕಿಶೋರ್ ಕುಮಾರ್, ಹರೀಶ್ ಶೆಟ್ಟಿ, ಸದಾಶಿವ, ಗಿರಿಜಾ ಭಂಡಾರಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.